ಈಗ ಸೌಜನ್ಯ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಸಂತೋಷ್ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗುತ್ತೆ. ಖಂಡಿತ. ಸೊ ಹಾಗಾದ್ರೆ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾದ್ರೂ ಯಾರು ನೋಡಿ, ಅದು ಕೋರ್ಟಿಗೆ, CBI ಕೋರ್ಟಿಗೆ 11 ವರ್ಷ ಬೇಕಾಯಿತು CBI ಅವರಿಗೆ ಅದನ್ನು ಹೇಳಲಿಕ್ಕೆ. ನಾವು ಅವನನ್ನು ಬಂಧನ ಆದ ದಿವಸದಿಂದಲೇ ಹೇಳ್ತಾ ಬರ್ತೇವೆ, ಅವನಲ್ವೇ ಅಲ್ಲ. ಸೊ ಹಾಗಾದ್ರೆ ಯಾರು ಹೇಳಿದಾರಲ್ಲ ಮನೆಯವರು, ಹೇಳಿಲ್ವಾ? ಮಲ್ಲಿಕ್ ಜೈನ್, ಧೀರಜ್ ಜೈನ್, ನಿಚ್ಚಲ್ ಜೈನ್, ಉದಯ್ ಜೈನ್, ಆಶಿಕ್ ಜೈನ್, ಇನ್ನೂ ಎಲ್ಲೆಲ್ಲಿ ಗೊತ್ತಿಲ್ಲ ನಮಗೆ. ಯಾಕಂತ ಹೇಳಿದರೆ ಈಗ ಸೇರ್ಪಡೆಗಳಾಗ್ತಾ ಇದ್ದಾವೆ. ಯಾಕಂತ ಹೇಳಿದರೆ ಅವತ್ತು ಇಲ್ಲದವರು ಈಗ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರಿಂದಾಗಿ ಎಷ್ಟು ಜನರು ಇದ್ದಾರೆ ಅಂತ ಇನ್ನು ನೋಡ್ಬೇಕಷ್ಟೇ. ಅದನ್ನು ರೀತನಿಖೆ ಮಾಡಬೇಕು ಸ್ವಾಮಿ. ಆ ಕೇಸನ್ನು ರೀತನಿಖೆ ಮಾಡಿ ಯಾರ್ಯಾರು ತನಿಖಾಧಿಕಾರಿಗಳು ಇದ್ದಾರ, ಏನು ಯೋಗೀಶ್ ಆದ್ರ 3 ದಿನದ ತನಿಖಾಧಿಕಾರಿ, 9, 10, 11, 12 ಮಧ್ಯಾಹ್ನ 3 ಗಂಟೆ ತನಕ ಯೋಗೀಶ್ ತನಿಖಾಧಿಕಾರಿ ಇದೆ, PS ಯೋಗೀಶ್. ಇವರನ್ನೆಲ್ಲ ಇವತ್ತು ಏರೋಪ್ಲೇನ್ ಹಾಕಿ ಬಾಯಿ ಬಿಡಿಸಿದ್ರೆ 100ಕ್ಕೂ 100 ಸತ್ಯಗಳು ವಾಪಸ್ ಬರ್ತವೆ. ಯಾಕಂತ ಹೇಳಿದ್ರೆ ಇಲ್ಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಗುತ್ತಿನ ಮನೆಯಲ್ಲಿ ಅವನ ಮಗುವಿಗೆ ಮತ್ತು ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿ ಇಡೀ ಇಲ್ಲಿ ಒಂದು ಕೆಲವು ಗುತ್ತಿನ ಮನೆಯಲ್ಲಿ ಬೇಡ್ಕೊಂಡ ಮೇರೆಗೆ ಒಂದು ತೀರ್ಮಾನ ಆಯಿತು. ಅದರಲ್ಲಿ ಇದೇ ಯೋಗೀಶ ಹೇಳಿದ್ದಾನೆ, ನಾನು 100ಕ್ಕೂ 100 5 ಮಂದಿ ಇದ್ದಾರೆ, ಆದರೆ ಯಾರ್ಯಾರು ಆರೋಪಿಗಳು ಸತ್ಯ ಹೇಳ್ತೇನೆ ಅಂತ ಹೇಳಿದ್ದಾನೆ. ಅದರಿಂದಾಗಿ ಅವನಿಗೆ ಒಂದು ರಿಲೀಫ್ ಕೊಟ್ಟಿದೆ. ಯಾಕಂತ ಹೇಳಿಗೆ ಮಗುವಿಗೆ ಮತ್ತು ಅವನ ಹೆಂಡತಿಗೆ ಏನು ಮಾನಸಿಕ ಈ ಒಂದು ತಪ್ಪು ಮಾಡಿದ್ರಿಂದ, ಸೌಜನ್ಯನ ಘಟನೆಯಲ್ಲಿ ಏನು ತಪ್ಪು ಮಾಡಿದ್ದಾನೆ, ಆ ಅಣ್ಣಪ್ಪನ ಮಂಜುನಾಥನ ಶಾಪ ಅವನಿಗೆ ತಟ್ಟಿತ್ತು. ಅದು ನಾವು ಮಧ್ಯದಲ್ಲಿ ಏನಾದರೂ ಒಂದು ತನಿಖಾಧಿಕಾರಿ CBI ಕೋರ್ಟಲ್ಲಿ ಬಂದು ಹೇಳಿದರೆ ಒಂದು ನ್ಯಾಯ ಸಿಗುವ ಅನ್ನೋಂಥ ಒಂದು ಆಶೆಯಿಂದ ಅವನಿಗೆ ಒಂದು ರಿಲೀಫ್ ಕೊಟ್ಟಿದ್ದೆವು ನಾವು. ಮಾಡಪ್ಪ ಅಂತ ಹೇಳಿದ್ದ CBI ಕೋರ್ಟಲ್ಲಿ ಬಂದು ನಾನು ಅದನ್ನು ಹೇಳ್ತೇನೆ ಅಂತ ಹೇಳಿ. ಅವನು ಹೇಳಲಿಲ್ಲ. ಈಗ ನೋಡಿ, ಸತ್ಯವೇ ಹೇಳಲಿಲ್ಲ. ಅವನು ಸತ್ತೋಗ್ತಾನೆ. ಅವನು ಸತ್ಯ ಹೇಳಿದವ, ಸೌಜನ್ಯನ ಕೇಸಲ್ಲಿ ಸತ್ಯ ಹೇಳಿದವ ಸತ್ಯ ಹೋಗುದವನು ದೇವರ ಶಾಪಕ್ಕೆ, ಇಡೀ ನಮ್ಮ ಹೋರಾಟಗಾರರ ಶಾಪ, ಆ ಮನೆಯವರ ಶಾಪ, ಆ ಹುಡುಗನ ಅವನ ನಿರಪರಾಧಿನ ಒಳಗೆ ಆ ಮನೆಯ ಶಾಪ 100ಕ್ಕೂ 100 ತಟ್ಟದೆ ಅವನಿಗೆ. ಯಾಕಂತ ಹೇಳಿದ್ರೆ ಅವನು ಮಾಡಿದಂಥ ತಪ್ಪುಗಳು ಆ ಕೇಸಲ್ಲಿ ಅಷ್ಟಿದೆ. ಡೇ 1 ಇಂದ ಪೂರ್ತಿ ಪ್ರಕರಣವನ್ನು ಎಲ್ಲೂ ಕೂಡ ಸಾಕ್ಷಿಗಳು, ಐ ವಿಟ್ನೆಸ್ಗಳು ಸಿಗದ ಹಾಗೆ ಮುಚ್ಚಿಸಿ ಹಾಕಿದಂಥ ಮಹಾಧೂರ್ತವನು.